ಕುಂಭಮೇಳದಲ್ಲಿ ತನ್ನ ಅಂದದಿಂದಲೇ ದೇಶದ ಜನರ ಗಮನ ಸೆಳೆದಿದ್ದ ಮೊನಾಲಿಸಾ ಭೋಸ್ಲೆ ಈಗ ಕೇರಳದಲ್ಲಿ ಪ್ರತ್ಯಕ್ಷವಾಗಿದ್ದಾರೆ. ಅದು ಕೂಡ ತನ್ನ ಗೆಳೆಯ ಫರ್ಮಾನ್ ಖಾನ್ ಜೊತೆ. ಮನೆಯವರ ವಿರೋಧ ಕಟ್ಟಿಕೊಂಡು ದೇಶಾಂತರ ಹೋದ ಈ ವೈರಲ್ ಸುಂದರಿಯ ಲವ್ ಸ್ಟೋರಿ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಏನಿದು ಹೈಡ್ರಾಮಾ? ಇಲ್ಲಿದೆ ನೋಡಿ. ಮೂಲತಃ ಇಂದೋರ್ನವರಾದ ಮೊನಾಲಿಸಾ ಹಾಗೂ ಮಹಾರಾಷ್ಟ್ರದ ಫರ್ಮಾನ್ ಖಾನ್ ಕಳೆದ 1.5 ವರ್ಷದಿಂದ ಲವ್ ಮಾಡುತ್ತಿದ್ರು. ಇವರ ಪ್ರೀತಿಗೆ ಫೇಸ್ಬುಕ್ ಸಾಕ್ಷಿಯಾಗಿತ್ತು. ಆದರೆ ಧರ್ಮದ ಬೇಲಿ ಇವರ ಪ್ರೀತಿಗೆ ಅಡ್ಡ ಬಂದಿತ್ತು. ಮನೆಯವರು ಇವರ ಮದುವೆಗೆ ಒಪ್ಪದಿದ್ದಾಗ ಮೊನಾಲಿಸಾ ಅವರನ್ನು ಬೇರೊಬ್ಬನಿಗೆ ಕೊಟ್ಟು ಮದುವೆ ಮಾಡಲು ಪ್ಲಾನ್ ಮಾಡಿದ್ರು. ಇಲ್ಲಿಂದಲೇ ಶುರುವಾಯಿತು ನೋಡಿ ಅಸಲಿ ಕಥೆ. ತಮ್ಮ ಪ್ರೀತಿಗೆ ಬೇರೆ ರಾಜ್ಯಗಳಲ್ಲಿ ಅಪಾಯವಿದೆ ಎಂದು ಭಾವಿಸಿದ ಈ ಜೋಡಿ ಕೇರಳಕ್ಕೆ ಓಡಿಬಂದಿದ್ದಾರೆ. ತಿರುವನಂತಪುರಂನ ಥಂಪನೂರು ಪೊಲೀಸ್ ಠಾಣೆಗೆ ಹೋಗಿ ನಮಗೆ ರಕ್ಷಣೆ ಬೇಕು ಎಂದು ಮೊನಾಲಿಸಾ ಗುಡುಗಿದ್ದಾರೆ. ಪೊಲೀಸರು ಹುಡುಗಿಯ ತಂದೆಯನ್ನು ಠಾಣೆಗೆ ಕರೆಸಿದ್ರು. ಮೊನಾಲಿಸಾ ಮಾತ್ರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ. ನಾನು ಫರ್ಮಾನ್ ಜೊತೆಯೇ ಇರುತ್ತೇನೆ ಎಂದು ಅಧಿಕೃತವಾಗಿ ಹೇಳಿದ್ದಾರೆ. ಪ್ರೇಮಿಗಳ ಈ ಧೈರ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸಾಮಾಜಿಕ ಜಾಲತಾಣದ ಸ್ಟಾರ್ ಆಗಿದ್ದ ಮೊನಾಲಿಸಾ ಅವರ ಈ ನಿರ್ಧಾರ ಸರಿಯೇ? ಕಮೆಂಟ್ ಮಾಡಿ ತಿಳಿಸಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.